ಹರೇ ಕೃಷ್ಣ, ಎಲ್ಲರಿಗೂ ಸ್ವಾಗತ. ಭಾಗವತಂ ಕ್ಲಾಸಿಗೆ ಸ್ವಾಗತ, ಸುಸ್ವಾಗತ. ಶ್ರೀಮದ್ ಭಾಗವತಂ 3ನೇ ಸ್ಕಂದ 28ನೇ ಅಧ್ಯಾಯ ಶ್ಲೋಕ 26. ಎಸ್, ಹರೇ ಕೃಷ್ಣ. ವಕ್ಷೋ ಅದಿವಾಸಂ ವೃಷಭಸ್ಯ ಮಹಾವಿಭೂತೆ ಪುಂಸಾ ಮನೋನಯನ ನಿರ್ವೃತಿಂ ಆದದಾನಂ ಕಂಠಂ ಚ ಕೌಸ್ತುಭಮನೇರ್ ಅಧಿಭೂಷಣಾರ್ಥಂ ಕುರ್ಯಾನ್ ಮನಸಿ ಅಖಿಲ ಲೋಕ ನಮಸ್ಕೃತಸ್ಯ. ಅನುವಾದ ಮತ್ತು ಭಾವಾರ್ಥ. ಬೈ ಇಸ್ ಡಿವೈನ್ ಗ್ರೇಸ್ ಅಭಯ ಚರಣಾರವಿಂದ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಕಿ ಜೈ. ಯೋಗಿಯು ಅನಂತರ ಮಹಾಲಕ್ಷ್ಮೀ ದೇವಿಯ ನಿವಾಸವಾದ ದೇವೋತ್ತಮ ಪರಮಪುರುಷನ ವಕ್ಷಸ್ಸನ್ನು ಧ್ಯಾನಿಸಬೇಕು. ಭಗವಂತನ ವಕ್ಷಸ್ಸು ಮನಸ್ಸಿಗೆ ಸಕಲ ದಿವ್ಯಾನಂದದ ಮೂಲ ಮತ್ತು ಕಣ್ಣುಗಳಿಗೆ ಪೂರ್ಣ ತೃಪ್ತಿದಾಯಕ. ಆಮೇಲೆ ಯೋಗಿಯು ಸಕಲ ಬ್ರಹ್ಮಾಂಡದಿಂದಲೂ ಪೂಜಿತನಾದ ದೇವೋತ್ತಮ ಪುರುಷನ ಕಂಠವನ್ನು ಮನಸ್ಸಿನಲ್ಲಿ ಧ್ಯಾನಿಸಬೇಕು. ಭಗವಂತನ ಕಂಠವು ಅವನ ವಕ್ಷಸ್ಥಳದಲ್ಲಿರುವ ಕೌಸ್ತುಭಮಣಿಯ ಸೌಂದರ್ಯವನ್ನು ಹೆಚ್ಚಿಸುತ್ತದೆ. ಎಸ್, ಇನ್ನು ನಾವು 1 by 1 ಹೇಗೆ ಅಂದರೆ, ನಿನ್ನೆ ನಾಭಿ ಆಯಿತು. ಅದಕ್ಕಿಂತ ಮುಂಚೆ ಎಂತ ಭಗವಂತನ ಈ ಜಂಗ ತೈಸ್ ಅದು ಆಯಿತು. ಅದಕ್ಕಿಂತ ಮುಂಚೆ ಭಗವಂತನ ಕಾಲು ಆಯಿತು, ಮಸಾಜ್ ಲಕ್ಷ್ಮಿ ಮಾಡುವಂಥದ್ದು. ಈ ರೀತಿ ಈಗ ಇಲ್ಲಿ ಬಂದದ್ದು ಭಗವಂತನ ವಕ್ಷ. ಈಗ ಎಸ್, ನಿಮಗೆ ಒಂದು ಉದಾಹರಣೆ ಕೊಡ್ತೇನೆ. ಈಗ ಎಲ್ಲರಿಗೆ ಯಾರ್ದಾರ್ದ ಮೇಲೆ ತುಂಬಾ ಪ್ರೀತಿ ಇರ್ತದೆ. ಮಗನ ಮೇಲೆ, ಮಗಳ ಮೇಲೆ, ಗಂಡನ ಮೇಲೆ, ತಾಯಿಯ ಮೇಲೆ, ತಂದೆಯ ಮೇಲೆ, ಅಣ್ಣನ ಮೇಲೆ, ತಂಗಿಯ ಮೇಲೆ, ಅಕ್ಕನ ಮೇಲೆ ಈ ರೀತಿ ಇರ್ತದೆ. ಈಗ ಅವರೆಲ್ಲ ಎಲ್ಲಿರ್ತಾರೆ? ಎಸ್, ಈಗ ನೀವು ಹೇಳ್ಬೋದು ನಿಮಗೆ ಯಾರ ಮೇಲೆ ಜಾಸ್ತಿ ಪ್ರೀತಿ ಉಂಟು, ಅವರೆಲ್ಲ ಎಲ್ಲಿರ್ತಾರೆ? ಎಸ್, ಹೃದಯದಲ್ಲಿ ಇರ್ತಾರೆ. ಓಕೆ, ಹೃದಯದಲ್ಲಿ ಇರ್ತಾರೆ. ಎಸ್, ವೆರಿ ಗುಡ್. ಹಾಗಾಗಿ ಇಲ್ಲಿ ಕೂಡ ಹೇಳುವಂಥದ್ದು ನೋಡಿ, ಪ್ರಭುಪಾದ ಹೇಳುವಂಥದ್ದು ಭಾವಾರ್ಥ ನೋಡುವ. ಭಾವಾರ್ಥದಲ್ಲಿ ಪ್ರಭುಪಾದ ಹೇಳುವಂಥದ್ದು, ಭಗವಂತನ ಮನೆ ಮಾಡಿದೆ. ಜನರು ಅಚಿಂತ್ಯ ಶಕ್ತಿ ವೈವಿಧ್ಯಗಳ ಓಕೆ ಅವನು ಹೇಳುವಂತೆ ಭಗವಂತನ ಸಕಲ ಭಗವಂತನ ದಿವ್ಯ ರೂಪವಾದ ವಕ್ಷಸ್ಥಳದಲ್ಲಿ ನೆಲೆಸಿರುವ ಮಹಾಲಕ್ಷ್ಮಿಯು ಆ ಶಕ್ತಿಯ ಪ್ರತಿನಿಧಿ. ನೋಡಿ ಎಲ್ಲಿದ್ದಾಳೆ? ಇಲ್ಲಿ ಲಕ್ಷ್ಮಿ. ಇಲ್ಲಿದ್ದಾಳೆ. ಈಗ ಹೇಗೆ ಅಂದ್ರೆ, ನಾನು ನಿನ್ನೆ ಹೇಳಿದಾಗೆ ಅದನ್ನು ನಾವು ಕಂಟಿನ್ಯೂ ಮಾಡುವ. ನಮಗೆ ಲಕ್ಷ್ಮಿ ಬೇಕು, ಆದ್ರೆ ನಾರಾಯಣ ಬೇಡ. ಹಾಗೆ ಆಗುವುದಿಲ್ಲ. ಲಕ್ಷ್ಮಿ ಅಂದ್ರೆ ನಮ್ಗೆ ಎಂತ ಬೇಕು? ಎಸ್, ಯಾರು ಹೇಳ್ತೀರಿ? ಲಕ್ಷ್ಮಿ ಅಂದ್ರೆ ನಮ್ಗೆ ಎಂತ ಬೇಕು? ಯಾರು ಹೇಳ್ತೀರಿ? ಲಕ್ಷ್ಮಿ ಮೀನ್ಸ್ ವಾಟ್? ಹಣ, ಸಂಪತ್ತು. ಹಾಗಾಗಿ ಮಣಿ 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 ಸ್ವೀಟರ್ ದನ್ ಹಣಿ. ಹಣ ಕಂಡ್ರೆ ಹೆಣವೂ ಬಾಯಿ ಬಿಡ್ತದೆ ಅಂತ ಹೇಳ್ತಾರಲ್ಲ, ಹಾಗೆ ಹಾಗೆ ನಮಗೆ ಹಣ ಬೇಕು. ನಮಗೆ ನಿಜವಾಗಿ ಲಕ್ಷ್ಮಿ ಬೇಡ. ನಿಜವಾಗಿ ಲಕ್ಷ್ಮಿ ಬೇಡ. ಯಾಕೆಂದ್ರೆ ನಿಜವಾಗಿ ಲಕ್ಷ್ಮಿ ಕೊಡುವಂಥದ್ದು ನಾರಾಯಣ. ಈಗ ನಿಜ ರಾಧಾರಾಣಿ, ನೀವು ನಿಜವಾಗಿ ನಿಮಗೆ ರಾಧಾ ಬೇಕಿದ್ರೆ ರಾಧಾಕೃಷ್ಣನ್ ಕೊಡುವಂಥದ್ದು. ಆದ್ರೆ ನಮಗೆ ಬೇಕಿರುವಂಥದ್ದು ಎಂತ? ಇಮಿಡಿಯೇಟ್ ಕಾಸ್ ಮತ್ತೆ
ರಿಮೋಟ್ ಕಾಸ್ ಮತ್ತೆ ಅಲ್ಟಿಮೇಟ್ ಕಾಸ್. ಹಾಗೆ ನಮಗೆ ಬೇಕಿರುವಂಥದ್ದು ಇಮಿಡಿಯೇಟ್ ಕಾಸ್. ಇಮಿಡಿಯೇಟ್ ಕಾಸ್ ಅಂದರೆ ಎಸ್, ಲಕ್ಷ್ಮಿಗೆ ಪೂಜೆ ಮಾಡುವ ಬರಬೇಕು, ಕಲಶ ಎಲ್ಲ ಇಡ್ತೇವೆ, ಮತ್ತು ಕಾಯಿನ್ ಇಡ್ತೇವೆ, ಅದಕ್ಕೆ ಹೀಗೆಲ್ಲ ಮಾಡ್ತೇವೆ, ಅದಕ್ಕೆ ಕುಂಕುಮ ಹಚ್ತೇವೆ, ಮತ್ತು ಇನ್ನೊಂದು ಮಾಡ್ತೇವೆ, ಇನ್ನೊಂದೆಲ್ಲ ಮಾಡ್ತೇವೆ. ಯಾಕೆಂದರೆ ಲಕ್ಷ್ಮಿ ಬಾ 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 ಮನೆಗೆ ಬಾ. ಲಕ್ಷ್ಮಿ ಬರುವಾಗ ನಾನು ನಿನ್ನೆ ಹೇಳಿದ ಹಾಗೆ, ನಿನ್ನೆಲ್ಲ ಮೊನ್ನೆ, ಒಬ್ಬಳೇ ಬಂದರೆ ಅವಳು ಬರುವಂಥದ್ದು ಯಾವುದರಲ್ಲಿ? ಯಾರು ಹೇಳ್ತೀರಿ? ಲಕ್ಷ್ಮಿ ಒಬ್ಬಳನ್ನೇ ಕರೆದ್ರೆ ಯಾವುದರಲ್ಲಿ ಬರುವಂಥದ್ದು ಅವಳು? ಗೂಬೆ ಮೇಲೆ ಬರ್ತಾರೆ ಪ್ರಭುಜಿ ಲಕ್ಷ್ಮೀ ಗೂಬೆ ದೇವಿ. ಮೇಲೆ ಬರುವಂಥದ್ದು. ಹಾಗಾಗಿ ಗೂಬೆ ಮೇಲೆ ಲಕ್ಷ್ಮಿ ಬಂದರೆ ಪ್ರಯೋಜನವಿಲ್ಲ. ಲಕ್ಷ್ಮಿ ಯಾವಾಗಲೂ ನಾರಾಯಣನೊಟ್ಟಿಗೆ ಗರುಡದೊಟ್ಟಿಗೆ ಬಂದರೆ ಮಾತ್ರ ಪ್ರಯೋಜನವಿರುವಂಥದ್ದು. ಹಾಗಾಗಿ ನಮಗೆ ನಿಜವಾದ ಲಕ್ಷ್ಮಿ ಬೇಕಾ? ಅಲ್ಲ, ನಮಗೆ ನಮ್ಮ ಈ ವ್ಯವಹಾರಕ್ಕೆ ಆ ಲಕ್ಷ್ಮಿ ಬೇಕಾ? ನಾವು ಥಿಂಕ್ ಮಾಡಬೇಕು. ಹಾಗಾಗಿ ನಿಜವಾದ ಲಕ್ಷ್ಮಿ ಭಗವಂತನ ಎಲ್ಲಿರುವಂಥದ್ದು? ಚೆಸ್ಟಲ್ಲಿ ಇರುವಂಥದ್ದು. ಲೇಲಿಯಾ ಲೇಲಿಯಾ. ಹಾಗೆ ನಿಜವಾದ ಲಕ್ಷ್ಮಿ ಅಲ್ಲಿ ಇರುವಂಥದ್ದು. ನಮಗೆ ಅದು ಬೇಡ. ಪ್ರಭುಪಾದ ಹೇಳುವಂಥದ್ದು, ಯು ಹ್ಯಾವ್ ಟು ಆಸ್ಕ್ ವಿತ್ ರಾಧಾರಾಣಿ ಓನ್ಲಿ ಫಾರ್ ಕೃಷ್ಣ. ಓನ್ಲಿ ಓನ್ಲಿ ಅಂದ್ರೆ ಎಂತ? ಇದು ಮಾತ್ರ ಅಂದ್ರೆ ಬೇರೆ ಯಾವುದಿಲ್ಲ, ಕೃಷ್ಣ ಮಾತ್ರ. ದೆನ್ ಶಿ ವಿಲ್ ಬಿಕಮ್ ಹ್ಯಾಪಿ. ಈಗ ಹೇಗೆ ಅಂದ್ರೆ, ಈಗ ಭೌತಿಕದ ನಾವು ಸೋ ಕಾಲ್ಡ್ ಈ ಐಶ್ವರ್ಯಕ್ಕೆ ನಮಗೆ ಆಸಕ್ತಿ ಉಂಟು, ನಾವು ಅಟ್ರಾಕ್ಟ್ ಆಗ್ತೇವೆ. ಆದರೆ ಇದು ಏನೂ ಅಲ್ಲ ಅಂತೆ. ಪರಂ ದೃಷ್ಟ ನಿವರ್ತದೆ. ಹೈಯರ್ ಟೇಸ್ಟ್ ಅಂದ್ರೆ ಅಂತ, ಯು ಶುಡ್ ಅಟ್ರಾಕ್ಟ್. ಹೇಗೆಂದ್ರೆ ನೋಡಿ, ಈ ಚರಂಡಿಯಲ್ಲಿ ಈ ಮೊಸ್ಕಿಟೋಸ್ ಮಾಡ್ತಾ ಇರ್ತದೆ, ಅಂದ್ರೆ ಆ ಚರಂಡಿಗೆ ಅಟ್ರಾಕ್ಟ್ ಆಗ್ತಾ ಇರ್ತದೆ. ಅದೇ ಈ ಹನಿ ಬಿ ಅಟ್ರಾಕ್ಟ್ ಆಗ್ತದೆ. ಈಗ ಈ ಎರಡು ಒಂದೇ? ಚರಂಡಿಯಲ್ಲಿ ಎಲ್ಲ ಎಂತ ಹೇಳುವಂಥದ್ದು, ಈ ನೊಣಗಳು, ನುಸಿಗಳು ಅಟ್ರಾಕ್ಟ್ ಆಗ್ತಾ ಇರ್ತದೆ, ಮತ್ತೆ ಹನಿ ಕಡೆಗೆ ಹನಿ ಬಿ ಎರಡು ಒಂದೇ? ಇಲ್ಲ, ಅಲ್ಲ. ಬೇರೆ ಬೇರೆ ಪ್ರಭುಜಿ. ಬೇರೆ ಬೇರೆ. ಬೇರೆ ಬೇರೆ. ಇದಕ್ಕೆ ಎಂತ ವ್ಯತ್ಯಾಸ? ಯಾರು ಹೇಳ್ಬೋದು ಎಂತ ವ್ಯತ್ಯಾಸ? ಅದು ಗಲೀಜಿರೋ ಕಡೆ ಇರುತ್ತೆ, ಇದು ಕ್ಲೀನ್ ಆಗಿರೋ ಕಡೆ ಇರುತ್ತೆ. ಕ್ಲೀನ್ ಆಗಿರ್ತದೆ, ಮತ್ತೆ ಎಂತ ಬೇರೆ ಬೇರೆ ಅದ್ರಲ್ಲಿ ಯಾರು ಹೇಳ್ಬೋದು? ಉಪಯೋಗ ಹನಿ ಬೀ ಆಗುತ್ತೆ. ಅಂದ್ರೆ ಪರಮಹಂಸರು ಹಾ, ಈ ಒಂದು ಕೊಚ್ಚದ ಇದಕ್ಕೆ ನೋಣ ಎಲ್ಲ ಹೋಗ್ತಕ್ಕಂಥದ್ದು, ಅದು ಕರ್ಮಿಗಳು. ಕರ್ಮಿಗಳು. ಓಕೆ, ಎಸ್. ಬೇರೆ ಬೇರೆ ಯಾರು ಹೇಳ್ತೀರಿ? ಒಂದು ತಾಮಸ, ಒಂದು ಹಾ. ಸಾತ್ವಿಕ. ಇನ್ನೊಂದು ಸಾತ್ವಿಕ ಅಲ್ಲ, ಅದು ಹೈಯರ್. ಸಾತ್ವಿಕ ಅಂತ ಹೈಯರ್. ಹಾ, ಶುದ್ಧ ಸತ್ವ. ಶುದ್ಧ ನೆಕ್ಸ್ಟ್ ಯಾರು ಹೇಳ್ತೀರಿ ಬೇರೆ? ಎಸ್. ಅದು ದೇವರಿಗೆ ಉಪಯೋಗಿಸ್ತೀವಲ್ಲ ಗುರುಜಿ, ಹಾ, ಅದನ್ನ ದೇವರಿಗೆ ಉಪಯೋಗಿಸ್ತೀವಿ. ಇದನ್ನ ಯಾವ್ದಕ್ಕೆ ಉಪಯೋಗಿಸ್ತೀವಿ ನಾವು? ಇದು ಯಾವ್ದು ಇಲ್ಲ. ಹಾ, ಓಕೆ. ವೇಸ್ಟ್. ಎಸ್. ಬೇರೆ? ಹಾ, ಬೇರೆ ಬೇರೆ ಅದ್ರಲ್ಲಿ ತುಂಬಾ ತಗೊಳ್ಬಹುದು ನಾವು. ಇದರಿಂದ ಒಂದು ರೋಗ ಮಧುರವಾಗಿರುತ್ತೆ ಬರ್ತದೆ. ಗುರು. ಇದರಿಂದ ರೋಗ ಬರ್ತದೆ, ಅದರಿಂದ ರೋಗ ನಿವಾರಣೆ ಅದರಿಂದ ಆಗ್ತದೆ. ಓಕೆ, ಆಯುರ್ವೇದದಲ್ಲಿ ನಾವು ಯೂಸ್ ಮಾಡ್ತೇವೆ. ಓಕೆ, ಹನಿ. ಎಸ್. ಬೇರೆ? ಒಂದು ಅಮೃತ, ಒಂದು ವಿಷ. ಒಂದು ಅಮೃತ, ಒಂದು ವಿಷ. ಓಕೆ, ಮತ್ತೆ ಬೇರೆ? ಬೇರೆ ನೋಡಿ, ಈ ರೀತಿ ತುಂಬಾ ತೆಗಿಬಹುದು. ಒಂದು ಸತ್ವಗುಣ, ಒಂದು ತಮೋಗುಣ. ಇಲ್ಲ, ಅದು ಸತ್ವಗುಣ ಅಲ್ಲ, ಅದು ಮೋರ್ ದೆನ್ ಸತ್ವ. ಓಕೆ. ಹಾಗಾಗಿ ಈಗ ಹೇಗೆ ಅಂದ್ರೆ, ಹಾಗಾಗಿ ನಾವು ಖಾಲಿ ಈ ಹಣಕ್ಕೆ ಅಟ್ರಾಕ್ಟ್ ಆಗುದಂದ್ರೆ ಆ ಗಲೀಜಿ ಚರಂಡಿಯಲ್ಲಿರುವ ಕೊಳಕು, ಈ ನುಸಿಯಾಗೆ. ಈಗ ನೀವು ನಿಮ್ಮ ಹಾರ್ಟ್ ಅನ್ನು ಟಚ್ ಮಾಡಿ, ಎಲ್ಲರೂ ಹೇಳಿ ನೋಡಿ, ಓಪನ್ ಅನ್ಮಿಟ್ ಮಾಡ್ತಾ ಇದ್ದೇನೆ. ನಮಗೆ ಹಣದಲ್ಲಿ ಅಟ್ರಾಕ್ಷನ್ ಉಂಟಾ ಇಲ್ವಾ? ಇಲ್ಲಿ ಟಚ್ ಮಾಡಿ ಹೇಳಿ. ಎಸ್.
ನಿಜವಾಗಿ ಇದೇ ಪ್ರಭುಜಿ ಇದೆ ಇದೆ ಪ್ರಭುಜಿ ಉಂಟು. ಇದೇ ಪ್ರಭುಜಿ ಎಲ್ಲರೂ ಅನ್ಮ್ಯೂಟ್ ಮಾಡಿ ಹೇಳಿ, ಇಲ್ಲಿ ಟಚ್ ಮಾಡಿ ಹೇಳಿ. ಇದೇ ಪ್ರಭುಜಿ ಎಲ್ಲರಿಗೂ ಇದೆ. ಕೆಲವೊಂದು ಜನ ಮಾತ್ರ ಇದೇ ಉಳಿದವರು ಯಾರು ಹೇಳಿಲ್ಲ. Yes. ಇಲ್ಲಿ ಟಚ್ ಮಾಡಿ ಹೇಳಿ, ಯಾಕೆಂದ್ರೆ ಇಲ್ಲಿ ಭಗವಂತ ಇರುವಂತದ್ದು. Yes. ಎಲ್ರಿಗೂ ಇದೆ 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 ಕೆಲವರು ಹೇಳಿಲ್ಲ, ಕೆಲವು ಜನ ಮಾತ್ರ, ಅವರಿಗೆಲ್ಲ ಇದೆ ಪ್ರಭುಜಿ. ಇದೇ ಪ್ರಭುಜಿ. ಓಕೆ ಆಯಾಸ ಇಲ್ಲದೆ ಪ್ರಭುಜಿ. ಸಂಸಾರ ನಡ್ಸೋಕ್ಕೂ ಸ್ವಲ್ಪ ಕಷ್ಟ ಆಗುತ್ತಲ್ಲ ಪ್ರಭುಜಿ. ಓಕೆ ಓಕೆ ಎಸ್ ಓಕೆ. ಹಾಗಾಗಿ ನಾವೆಲ್ಲ ನುಸಿಗಳು ಚರಂಡಿಯಲ್ಲಿರುವ, ಯಾಕೆಂದ್ರೆ ನಮ್ಗೆ ಹಣದಲ್ಲಿ ಮಾತ್ರ ಅಟ್ರಾಕ್ಷನ್. ಆದ್ರೆ ಆಕ್ಚುಲಿ ಲಕ್ಷ್ಮಿಯ ಮೇಲೆ ನಮ್ಗೆ ಆಕರ್ಷಣೆ ಬರ್ಬೇಕಂತೆ. ಯಾಕೆ ನಾವು ಕೇಳ್ಬೇಕಂದ್ರೆ, ಲಕ್ಷ್ಮೀ ನನ್ಗೆ ನಾರಾಯಣ ಬೇಕು, ಅಟ್ ಎನಿ ಕಾಸ್ಟ್ ನಾರಾಯಣ ಬೇಕು. ಅದು ಅಂದ್ರೆ ಯಾವುದು? ಹನಿ. ಹನಿಯ ಕಡೆ ಅಟ್ರಾಕ್ಷನ್. ಹನಿ ಬೀಗೆ ಹನಿಯ ಕಡೆ ಅಟ್ರಾಕ್ಷನ್. ಯಾಕೆಂದ್ರೆ ಈ ಭೌತಿಕದಲ್ಲಿ ಇರ್ಲಿಕ್ಕೆ ಬೇಕು ನೋಡಿ. ಲಕ್ಷ್ಮಿ ಬೇಡ ಅಂತಲ್ಲ, ಲಕ್ಷ್ಮಿ ಬೇಕು. ಈಗ ನಮ್ಗೆ ಯಾವ್ದು ಅಟ್ರಾಕ್ಷನ್ ಉಂಟು ಆ ಲಕ್ಷ್ಮಿ ಬೇಕು. ಆದ್ರೆ ಎಷ್ಟು ಬೇಕಷ್ಟೇ. ನಾವಿಲ್ಲಿ ಬಂದಿದ್ದೇವೆ. ಈಗ ನಾವು ಸಪೋಸ್, ಈಗ ನಾನು ಮೊನ್ನೆ ದುಬೈಗೆ ಹೋಗಿದ್ದೆ. ಆಗ ಎಷ್ಟು $1,500 $1,500 ಅದು ಕೈಯಲ್ಲಿ ಇಡ್ಬೇಕಂತ ಹೇಳಿದ್ರು. ಹಾಗಾಗಿ ನಾವು ಇಟ್ಕೊಂಡು ಹೋಗಿದ್ದೇವೆ, ನಾನು ಮತ್ತೆ ಇನ್ನೊಬ್ರು. $1,500 ಯಾಕೆ ಬೇಕಿತ್ತು? ಯಾಕೆಂದ್ರೆ ಅಲ್ಲಿ ರೂಲ್ಸ್ ಇತ್ತು, ಹೀಗೆ ಕೈಯಲ್ಲಿ ಇಡಬೇಕಂತ. ಮತ್ತೆ ವಾಪಸ್ ಬರುವಾಗ ತಂದೆವು, ತರುವಾಗ ಅಲ್ಲಿದು ಕೂಡ ಕರೆನ್ಸಿ ಬಂತು, ಮತ್ತೆ ಎರಡನ್ನು ನಾವು ಕೊಟ್ಟೆವು, ಎಕ್ಸ್ಚೇಂಜ್ ಮಾಡಿದೆ. ಹಾಗಾಗಿ ಅದನ್ನು ಕೊಂಡೋದದ್ದು, ಈಗ ನಾನು ಕೊಂಡೋದನ್ನು ಯಾಕೆ? ಎಸ್, ಕೊಂಡೋದದ್ದು ಆ ಕರೆನ್ಸಿಯನ್ನು ಕೊಂಡೋದದ್ದು ಯಾಕೆ? ಹರಿಕೃಷ್ಣ, ಯಾರು ಹೇಳ್ತೀರಿ? ಅನ್ಕೊಳ್ಳಾರ್ದು ಖರ್ಚುಗಳು ಬಂದ್ರೆ ಇರ್ಲಿ ಅಂತ. ಅಲ್ಲಿಯ ಎಂತಾದ್ರು ಸರ್ಕಾರದ ಅಪ್ಪಿ ಬಂದ್ರೆ ಇರ್ಲಿ ಅಂತ. ಓಕೆ. ಮತ್ತೆ ರೂಲ್ಸ್ ಕೂಡ ಉಂಟು, ಕೈಯಲ್ಲಿ ಇಡಬೇಕಂತ. ಸರ್ಕಾರದ ರೂಲ್ಸ್ ಕೂಡ ಹಾ, ಓಕೆ. ಯಾಕೆ ನಾವು ಪರದೇಶಕ್ಕೆ ಹೋಗ್ತೇವೆ, ಅವ್ರದ್ದು ರೂಲ್ಸ್ ಉಂಟು, ಹೀಗೆ ಇಡಬೇಕಂತ. ಅದು ಜಸ್ಟ್ ಸೇಫ್ಟಿಗೆ. ಆದ್ರೆ ಭಗವಂತನ ಕೃಪೆಯಲ್ಲಿ ಯಾವುದು ಬರಲಿಲ್ಲ. ಎಲ್ಲರೂ ಬಂದು ನಮ್ಮನ್ನು ಕೊಂಡೋಗಿದ್ದಾರೆ. ಯಾವುದು $1 ಖರ್ಚಾಗಲಿಲ್ಲ. ಏರ್ಪೋರ್ಟಿಗೆ ಕಾರ್ ಬರ್ತದೆ, ಮತ್ತೆ ಇನ್ನೊಂದು ಕಡೆ ಕಾರು ಹೋಗ್ತದೆ, ಎಲ್ಲ ಕಡೆ ವ್ಯವಸ್ಥೆ ಇತ್ತು. ಹಾಗಾಗಿ ಆ ರೀತಿ ಇರಬೇಕು. ಆ ರೀತಿ ಇರುವುದಂದ್ರೆ ಹಣವನ್ನು ಜಸ್ಟ್ ಓಕೆ ಹೇಗೆ ಅಲ್ಲಿ ಇಟ್ಟು ಮತ್ತೆ ಅದನ್ನು ವಾಪಸ್ ಇಲ್ಲಿಗೆ ಒಂದು ನಾವು ಎಕ್ಸ್ಚೇಂಜ್ ಮಾಡಿ. ಹಾಗೆ ಬೇಕು, ಇಲ್ಲ ಅಂತಲ್ಲ. ನಾವು ಇಲ್ಲಿ ಇದು ಮಾಡುವಾಗ, ಜೀವನ ಮಾಡುವಾಗ ನಮಗೆ ಬೇಕು, ಆದ್ರೆ ಹಾಗೆ ಆಗಬಾರ್ದು. ಆದ್ರೆ ನಿಜವಾಗಿ ನಮ್ಗೆ ಎಂತ ಹೇಳುವಂಥದ್ದು, ಲಕ್ಷ್ಮಿ ಕಡೆ ಆಕರ್ಷಣೆ ಅಂದ್ರೆ ಲಕ್ಷ್ಮಿ ಹತ್ರ ನಾವು ಹೇಳುವಂತ ನನಗೆ ನಾರಾಯಣ ಕೊಡುವ ಅಂತ. ಯಾಕೆಂದ್ರೆ ಲಕ್ಷ್ಮಿ ಎಲ್ಲಿದ್ದಾಳೆ? ನಾರಾಯಣನ ಚೆಸ್ಟ್ ಅಲ್ಲಿ ಇದ್ದಾಳೆ. ಚೆಸ್ಟ್ ಅಲ್ಲಿ ನೋಡಿ. ಚೆಸ್ಟ್ ಅಲ್ಲಿ ಮಾಮೂಲಿಯಾಗಿ ನನಗೆ ಹೇಳಿದಾಗೆ ನಾವು ಎಲ್ಲರಿಗೂ ಜಾಗ ಕೊಡುವುದಿಲ್ಲ, ಎಲ್ಲರಿಗೂ ಕೊಡುವುದಿಲ್ಲ. ನಾವು ಕೊಡ್ತೇವಾ? ಎಸ್, ನಿಮ್ಮಲ್ಲಿ ಎಲ್ಲರಿಗೂ ನಾವು ಇಲ್ಲಿ ನಮ್ಮ ಹೃದಯದಲ್ಲಿ ಜಾಗ ಕೊಡ್ತೇವಾ? ಎಸ್, ಹರೇ ಕೃಷ್ಣ. ಇಲ್ಲ ಗುರುಗಳೇ, ಇಲ್ಲ. ಈಗ ನಾವು ಯಾರಿಗಾದ್ರೂ ಹೃದಯದಲ್ಲಿ ಜಾಗ ಕೊಡುವುದಿದ್ರೆ ಅವ ಸ್ಪೆಷಲ್ ಅಲ್ವಾ? ಹೌದು ಹಾ? ಹೌದು. ಸ್ಪೆಷಲ್, ಮಾಮೂಲಿ ಅಲ್ಲ. ಹಾಗಾಗಿ ಸ್ಪೆಷಲ್ ವ್ಯಕ್ತಿಗೆ ಮಾತ್ರ ನಮ್ಮ ಹೃದಯದಲ್ಲಿ ಜಾಗ ಕೊಡ್ತೇವೆ. ಹಾಗೆ ಕೃಷ್ಣ ರಾಧಾರಾಣಿಯನ್ನು ಇಲ್ಲಿ ಹೃದಯದಲ್ಲಿ ಇಟ್ಟಿದ್ದಾನೆ. ಕೃಷ್ಣನಿಗೆ ಪಂಚಪ್ರಾಣ ರಾಧಾರಾಣಿ ಅಂದ್ರೆ. ಅದೇ ರೀತಿ ನಾರಾಯಣನಿಗೆ ಪಂಚಪ್ರಾಣ ಲಕ್ಷ್ಮಿ, ರಾಮನಿಗೆ ಸೀತೆ. ಈಗ ನಮ್ಗೆ ಕೃಷ್ಣ ಬೇಕು, ರಾಮ ಬೇಕು, ನಾರಾಯಣ ಬೇಕಿದ್ರೆ ನಾವೆಂತ ಮಾಡ್ಬೇಕು? ನಾವು ಫಸ್ಟಿಗೆ ರಾಮ ಬೇಕಿದ್ರೆ ಸೀತೆಯನ್ನು ಪ್ಲೀಸ್ ಮಾಡ್ಬೇಕು, ಕೃಷ್ಣ ಬೇಕಿದ್ರೆ ರಾಧಾರಾಣಿಯನ್ನು ಪ್ಲೀಸ್ ಮಾಡ್ಬೇಕು, ಮತ್ತೆ ನಾರಾಯಣ ಬೇಕಿದ್ರೆ ಲಕ್ಷ್ಮಿಯನ್ನು ಪ್ಲೀಸ್ ಮಾಡ್ಬೇಕು. ಹಾಗಾಗಿ ನಾವು ಎಂತ ಹೇಳುವಂಥದ್ದು,
ಗಾಜಿನ ತುಂಡಿನ ಬಗ್ಗೆ ನಮಗೆ ಆಕರ್ಷಣೆ ಇರಬಾರ್ದು. ಈಗ ಯಾರು ನಮ್ಮ ಧ್ರುವ ಮಹಾರಾಜ್ ಎಂತ ಹೇಳುವಂಥದ್ದು, ಧ್ರುವ ಮಹಾರಾಜ್ ಹೇಳುವಂಥದ್ದು, ನಾನು ಭೌತಿಕ ಸುಖಕ್ಕೋಸ್ಕರ ಇಂದ್ರಿಯ ಇಚ್ಛೆ ಇಟ್ಕೊಂಡು ನಿನ್ನಲ್ಲಿ ಬಂದೆ. ಇದಕ್ಕೆ ನಾನು ಕಠಿಣ ತಪಸ್ಸು ಮಾಡಿದೆ, 1.5 ಕಾಲಲ್ಲಿ ನಿಂತೆ. ಮತ್ತೆ ನನಗೆ ನಿನ್ನ ದರ್ಶನ ಆಯ್ತು. ಇದು ಎಂತ ಹೇಳುವಂಥದ್ದು, ಋಷಿಗಳಿಗೆ ಮುನಿಗಳಿಗೆ ದರ್ಶನ ಆಗುದಿಲ್ಲ ಸುಲಭದಲ್ಲಿ. ನನಗೆ ನಿನ್ನ ದರ್ಶನ ಆಯ್ತು. ನಾನು ಗಾಜಿನ ತುಂಡಿಗೆ ಬಂದೆ, ಈಗ ನನಗೆ ವಜ್ರ ಸಿಕ್ತು. ಲಾಸ್ಟ್ಗೆ ಹೇಳುವ ಸ್ವಾಮಿನ್ ಕೃತಾರ್ಥೋ ವರನ್ನ ಯಾಚೆ, ನನಗೆ ಏನು ಬೇಡ, ಏನು ಬೇಡ. ಹಾಗಾಗಿ ನಮ್ಮ ಈ ಅಟ್ರಾಕ್ಷನ್ ಎಂತಂದ್ರೆ ಗಾಜಿನ ತುಂಡು. ನಮಗೆ ಗಾಜಿನ ತುಂಡಿನ ಕಡೆ ನಮಗೆ ಆಕರ್ಷಣೆ ಇರಬಾರ್ದು. ಮತ್ತೆ ಯಾವ ಕಡೆ ಆಕರ್ಷಣೆ ಇರಬೇಕು? ಧ್ರುವ ಮಹಾರಾಜ್ ಯಾರ ಕಡೆ ಆಕರ್ಷಣೆ ಬಂತು? ಧ್ರುವ ಮಹಾರಾಜ್ ನಾರಾಯಣ್ ನೋಡುವಾಗ ಅವನ ಎಲ್ಲ ಎಂತ ಹೇಳುವಂಥದ್ದು, ಈ ಸೋಕಾಲ್ಡ್ ಗಾಜಿನ ತುಂಡೆಲ್ಲ ಹೋಯ್ತವನು. ಹಾಗೆ ನಮಗೆ ಕೂಡ ಹಾಗೆ ತುಂಬಾ ಗಾಜಿನ ತುಂಡಿನ ಮೇಲೆ ನಮಗೆ ಆಕರ್ಷಣೆ ಉಂಟು. ಬೇರೆ ಬೇರೆ ಗಾಜಿನ ತುಂಡು, 1-2 ತುಂಬಾ. ಹಾಗಾಗಿ ಲಕ್ಷ್ಮಿಗೆ ಆ ಸ್ಥಾನ ಕೊಟ್ಟಿದ್ದಾನೆ ಭಗವಂತ. ಲಕ್ಷ್ಮಿ ಬೇರೆ ಯಾರಲ್ಲ, ನಾರಾಯಣನ ಎಕ್ಸ್ಪಾನ್ಷನ್, ಕೃಷ್ಣನ ಎಕ್ಸ್ಪಾನ್ಷನ್, ಅಲ್ಲಾದಿನ ಶಕ್ತಿ ರಾಧಾರಾಣಿ. ಹಾಗೆ ಲಕ್ಷ್ಮಿ ಬೇರೆ ಅಲ್ಲ, ನಾರಾಯಣ ಬೇರೆ ಅಲ್ಲ. ಆದ್ರೆ ಭಗವಂತ ಅಂತಂದ್ರೆ ನೋಡಿ, ಭಗವಂತನಿಗೆ ಎಂಜಾಯ್ಮೆಂಟ್ ಮಾಡಬೇಕು. ಅದಕ್ಕೆ ಭಗವಂತ ಎಂತ ಮಾಡುವಂಥದ್ದು, ಎಕ್ಸ್ಪಾಂಡ್ ಆಗುವಂಥದ್ದು, ಎಕ್ಸ್ಪಾಂಡ್ ಆಗಿ ಎಂಜಾಯ್ ಮಾಡುವಂಥದ್ದು. ಹಾಗಾಗಿ ಲಕ್ಷ್ಮಿಯಲ್ಲಿ ನಾರಾಯಣಲ್ಲಿ ಭೇದ ಇಲ್ಲ. ಯಾಕೆಂದ್ರೆ ಅವಳು ಶಿ ಇಸ್ ಅ ಪ್ಲೆಜರ್ ಗಿವಿಂಗ್ ಪೊಟೆನ್ಸಿ. ನಾರಾಯಣನಿಗೆ ಪ್ಲೆಜರ್ ಕೊಡ್ಲಿಕ್ಕೆ ಅಂತ ಇರುವಂಥದ್ದು. ಯಾರೇ ಇರಲಿ, ಸ್ಟಾರ್ಟಿಂಗ್ ಇಂದ ಬಲರಾಮನಿಂದ ಯಾವುದೇ ಎಕ್ಸ್ಪಾನ್ಷನ್ ಎಲ್ಲರಿರುವಂಥದ್ದು ಭಗವಂತನ ಪ್ಲೆಜರಿಗೆ, ಭಗವಂತನ ಪ್ಲೆಜರಿಗೆ. ಹಾಗಾಗಿ ನಾವು ಎಂತ ಕೇಳಬೇಕು ಇದು ನಮ್ಗೆ ಗೊತ್ತಿರಬೇಕು. ನಾವು ಎಷ್ಟೋ ಸಲ ನಾವು ದೇವಸ್ಥಾನಕ್ಕೆ ಹೋಗ್ತೇವೆ, ದೇವಸ್ಥಾನಕ್ಕೆ ಹೋಗಿ ನಾವು ಕೇಳುವಂಥದ್ದು ಎಂತ, ನಾವು ಆಕ್ಚುಲಿ ಗಾರ್ಬೇಜ್ ಅನ್ನು ಕೇಳುವಂಥದ್ದು. ನಮಗೆ ಸಮಸ್ಯೆ ಬಂದಾಗ, ನಮ್ಗೆ ಯಾವುದೇ ಆಗಲಿ, ನಾವು ಎಂತ ಕೇಳುವಂಥದ್ದು, ಎಲ್ಲ ಲಿಸ್ಟ್ ಇರ್ತದೆ, ಗಾರ್ಬೇಜ್ ಇದು ಪಟ್ಟಿ ಇರ್ತದೆ, ಅದನ್ನು ಕೇಳ್ತೇವೆ. ಹಾಗಾಗಿ ಆಗ ಈಗ ನಾವು ಕೃಷ್ಣನ ಹತ್ರ ಹೋಗ್ತೇವೆ ಗಾರ್ಬೇಜ್ ಪಟ್ಟಿ ಇಟ್ಕೊಂಡು, ರಾಧಾರಾಣಿಗೆ ಗೊತ್ತಾಗುದಿಲ್ವಾ? ರಾಧಾರಾಣಿ ನೋಡ್ತಾಳೆ ನಮ್ಮನ್ನು, ಎಸ್ ಇವರಿಗೆ ಗಾರ್ಬೇಜ್ ಪಟ್ಟಿ ಬೇಕು, ಎಂತ ಮಾಡುವಂಥದ್ದು ಅವಳು, ಎಸ್ ಗಾರ್ಬೇಜ್ ಪಟ್ಟಿ ಹೋಗಿ ತಗೊಳ್ಳು ಅಂತ ಹೇಳ್ತಾಳೆ, ಸ್ಯಾಂಕ್ಷನ್ ಮಾಡ್ತಾಳೆ, ಸ್ಯಾಂಕ್ಷನ್ ಮಾಡ್ತಾಳೆ. ಹಾಗಾಗಿ ನಾವು ಗಾರ್ಬೇಜ್ ಅನ್ನು ನಾವು ಹಿಡ್ಕೊಂಡು ಎಂತ ಹೇಳುವಂಥದ್ದು, ನಾವು ನಮ್ದು ಯಜಮಾನಿಕೆ ನಾವು ಮಾಡ್ತೇವೆ. ಆಕ್ಚುಲಿ ನಮ್ಗೆ ನಿಜವಾದ ಈ ವಜ್ರ ಸಿಕ್ಕಿದ್ರೆ ಅಂತ ನಾವು ತುಂಬಾ ಹಂಬಲ್ ಆಗಿರ್ತೇವಂತೆ. ನಮ್ಗೆ ಈಗ ವಜ್ರ ಸಿಕ್ಲಿಲ್ಲ, ನಮ್ಗೆ ನಾವು ಹೋಗಿ ಕೃಷ್ಣ ಹತ್ರ ಕೇಳ್ತೇವೆ ಗಾರ್ಬೇಜ್, ರಾಧಾರಾಣಿ ಸ್ಯಾಂಕ್ಷನ್ ಮಾಡ್ತಾಳೆ, ಸಿಗ್ತದೆ. ಅದು ಗಾರ್ಬೇಜ್ ಅನ್ನು ಹಿಡ್ಕೊಂಡು ನಮ್ಗೆ ಜಂಬ. ಅದೇ ನಮ್ಗೆ ನಿಜವಾದ ವಜ್ರ ಭಗವಂತ ಸಿಕ್ಕಿದಾಗ ತುಂಬಾ ಹಂಬಲ್ ಆಗಿರ್ತಾನೆ. ಈಗ ಪ್ಯೂರ್ ಡ್ಯೂಟೀಸ್ ಅವರಿಗೆಲ್ಲ ಗಾರ್ಬೇಜ್ ಕಡೆ ಆಕರ್ಷಣೆವೇ ಇಲ್ಲ, ಅಂದ್ರೆ ಸ್ವಲ್ಪ ಕೂಡ ಇಲ್ಲ, ಎಷ್ಟು ಸ್ವಲ್ಪ ಕೂಡ ಇಲ್ಲ ಆಕರ್ಷಣೆ. ಹಾಗೆ ಈ ಆಕರ್ಷಣೆ ನಮ್ದು ಹೋಗ್ಬೇಕು. ಹಾಗೆ ಭಗವಂತನ ಎಲ್ಲ ಶಕ್ತಿಗಳು, ಈಗ ದೇವಿ ಆಗ್ಲಿ, ಮಾಯೆ ದುರ್ಗಾದೇವಿ, ದೇವಿ ಆಗ್ಲಿ, ರಾಧಾರಾಣಿ, ಇವರೆಲ್ಲ ಶಕ್ತಿಗಳು ಭಗವಂತನ. ಹೀಗೆ ಎಲ್ಲ ಶಕ್ತಿಗಳು ಇರುವಂಥದ್ದು ಭಗವಂತ ಶಕ್ತಿಮಾನ್. ಇದೆಲ್ಲ ಭಗವಂತನ ಶಕ್ತಿಗಳು.
ಹಾಗಾಗಿ ಈ ಶಕ್ತಿಗಳು ಇರುವುದು ಯಾಕೆ? ಎಸ್, ಯಾರು ಹೇಳ್ತೀರಿ? ಈ ಶಕ್ತಿಗಳು ಇರುವುದು ಯಾಕೆ? ಎಲ್ಲ ಕಾರ್ಯಗಳನ್ನು ನಡೆಸೋದಿಕ್ಕೆ. ಸೃಷ್ಟಿ ಸ್ಥಿತಿ ಲಯ ಮೂರು ಮಾಡ್ಲಿಕ್ಕೆ. ಓಕೆ, ಅಲ್ಲ, ಇರುವುದು ಯಾಕೆ? ಎಲ್ಲವೂ ಶಕ್ತಿ- ಇರುವುದು ಯಾಕೆ ಶಕ್ತಿಗಳು? ಭಗವಂತನ ಈ ಕಾರ್ಯಗಳನ್ನೆಲ್ಲ ಭಗವಂತನ- ನಡೆಸುವುದಕ್ಕೆ. ಭಗವಂತನ ಕಾರ್ಯ ಮಾತ್ರ ನೋಡ್ಲಿಕ್ಕೆ, ಬೇರೆ? ಭಗವಂತ ಹೇಳಿದ ಕೆಲಸ ಭಗವಂತನ ಮಾಡ್ಲಿಕ್ಕೆ. ಸಹಾಯ ಮಾಡ್ಲಿಕ್ಕೆ. ಎಸ್, ನೋಡಿ ಇಲ್ಲಿ ಮಾತಾಜಿ ಹೇಳಿದ್ದಾರೆ, ಕೃಷ್ಣನ ಪ್ಲೆಜರಿಗೆ. ಎಸ್, ಹಾಗಾಗಿ ಎಲ್ಲ ಇರುವಂತದ್ದು ಭಗವಂತನ ಪ್ಲೆಜರಿಗೆ. ಸೊ ವೆನ್ ಯು ಸರ್ವ್ ಕೃಷ್ಣ, ವೆನ್ ಯು ಸರ್ವ್, ಈಗ ನಾವು ಯಾವಾಗ ಭಗವಂತನ ಸೇವೆ ಮಾಡ್ತೇವೆ, ಭಗವಂತನ ಖುಷಿ ಆಗ್ತದೆ. ಈಗ ನಿಮ್ಗೆ ಯಾರಾದ್ರೂ ಒಂದು ಸೇವೆ ಮಾಡಿದ್ರೆ ನಿಮ್ಗೆ ಖುಷಿ ಆಗ್ತದೆ. ನಿಮ್ಮ ಮತ್ತೆ ಹೇಳ್ತಾರೆ, ಶಾ ಎಂತ ಪ್ರಭು ಮಾಡಿ ನನಗೆ ಹೆಲ್ಪ್ ಮಾಡಿದ್ರು, ಖುಷಿ ಆಗ್ತದೆ ನಮ್ಗೆ. ಅದೇ ರೀತಿ ಕೃಷ್ಣನಿಗೆ ಕೂಡ, ಕೃಷ್ಣ ಇಸ್ ಅ ಪರ್ಸನ್, ಅವನಿಗೆ ಕೂಡ ಖುಷಿ ಆಗ್ತದೆ, ಅವನಿಗೆ ಕೂಡ ಖುಷಿ ಆಗ್ತದೆ. ಹಾಗೆ ಎಲ್ಲ ಶಕ್ತಿಗಳು ಇರುವಂಥದ್ದು ಭಗವಂತನ ಪ್ಲೆಜರಿಗೆ, ಭಗವಂತನ ಆದೇಶನ ಫಾಲೋ ಮಾಡುವಂಥದ್ದು, ಅವರು ಭಗವಂತನಿಗೋಸ್ಕರ ಕೆಲಸ ಮಾಡುವಂಥದ್ದು. ಅಚಿಂತ್ಯ ಶಕ್ತಿ ಅಂತ ಇದು. ಹಾಗೆ ಎಲ್ಲ ಶಕ್ತಿಗಳು ಇರುವಂಥದ್ದು ಎಲ್ಲಿ? ಭಗವಂತನ ಚೆಸ್ಟ್ ಅಲ್ಲಿ. ಹಾಗೆ ಭಗವಂತ ತುಂಬಾ ಶಕ್ತಿಶಾಲಿ. ಹಾಗಾಗಿ ಎಲ್ಲ ಶಕ್ತಿಗಳು ಇರುವಂಥದ್ದು ಇಲ್ಲಿ. ಲಕ್ಷ್ಮಿ ಕೂಡ ಅಲ್ಲೇ ಇರುವಂಥದ್ದು, ಭಗವಂತನ ಎದೆಯಲ್ಲಿ, ಚೆಸ್ಟ್ ಅಲ್ಲಿ. ಹಾಗೆ ಯೋಗಿ ಅಂತ ಈ ಅಷ್ಟಾಂಗ ಯೋಗ ಮೂಲಕ ಅದನ್ನು ಗಳಿಸ್ಬೇಕಂತೆ, ಇಲ್ಲಿ ಧ್ಯಾನ ಮಾಡ್ಬೇಕಂತೆ. ಹಾಗೆ ಭಗವಂತನ ಈ ಶ್ಲೋಕದಲ್ಲಿ ಹೇಳುವಂಥದ್ದು, ಭಗವಂತನ ಕುತ್ತಿಗೆಯಲ್ಲಿ ಎಂತ ಕೌಸ್ತುಭ ಮಣಿ ಉಂಟಂತೆ. ಹಾಗಾಗಿ ಈಗ ಕೌಸ್ತುಭ ಮಣಿ ಈಗ ನಾವು ಮೊನ್ನೆ ಶಾಮಂತಕ ಮಣಿ ಬಗ್ಗೆ ನಾವು ಮಾತಾಡಿದ್ದೇವೆ, ಶಾಮಂತಕ ಜೀವಲ್. ಈಗ ಸತ್ರಾಜಿತ್ ಅವನಿಗೆ ಶಾಮಂತಕ ಮಣಿಯನ್ನು ಅವನಿಗೆ ಅನುಭೋಗಿಸಲು ಇಚ್ಛೆ ಇತ್ತು. ಆದರೆ ಎನಿಥಿಂಗ್ ಇಟ್ ಹ್ಯಾಸ್ ಟು ಬಿ ಗಿವನ್ ಟು ದಿ ಲಾರ್ಡ್. ಕೃಷ್ಣ ಇಸ್ ದ ಎಂಜಾಯರ್, ಭೋಕ್ತಾರ ಭಗವಂತ. ಹಾಗೆ ಎಲ್ಲವೂ ಭಗವಂತನ ಭೋಗಕ್ಕೆ. ಹಾಗೆ ಇಲ್ಲಿ ಈ ಕೌಸ್ತುಭ ಮಣಿ ಎಂತಾಗ್ತದೆ, ಕೃಷ್ಣನಿಗೆ ಹಾಕಿದ ಕೂಡಲೇ ಅದು ಶೈನಿಂಗ್ ಆಗ್ತಾ ಉಂಟಂತೆ. ಈ ಕೌಸ್ತುಭ ಮಣಿಯ ಚಂದ ಜಾಸ್ತಿ ಆಗ್ತಾ ಉಂಟಂತೆ. ಯಾಕೆಂದ್ರೆ ಸರಿಯಾದ ವ್ಯಕ್ತಿಗೆ ಅದು ಯೂಸ್ ಆಗ್ತಾ ಉಂಟು. ಅದನ್ನು ಇಲ್ಲಿ ಹೇಳ್ತಾರೆ ನೋಡಿ, ಪ್ರಭುಪಾದ ಹೇಳುವಂಥದ್ದು ಭಾವಾರ್ಥದಲ್ಲಿ. ನೋಡಿ, ಭಗವಂತನ ಕಂಠ ಸೌಂದರ್ಯವು ಕೌಸ್ತುಭ ಮಣಿಯ ಸೌಂದರ್ಯವನ್ನು ಹೆಚ್ಚಿಸುವುದೇ ಹೊರತು. ನೋಡಿ, ಹಾಗಾಗಿ ಕೌಸ್ತುಭ ಮಣಿ ಕೃಷ್ಣನಿಗೆ ಹಾಕಿದ ಮೇಲೆ ಕೌಸ್ತುಭ ಮಣಿಯ ಸೌಂದರ್ಯ ಹೆಚ್ಚಿಸುವುದಂತೆ. ಈಗ ನಾವು ಈಗ ಎಕ್ಸಾಂಪಲ್ ನಿಮಗೆ, ಈಗ ನೀವು ಈಗ ಕೌಸ್ತುಭ ಮಣಿ ಹಾಕ್ತೀರಿ, ಆಗ ಎಂತ ಆಗ್ತದೆ ಆಕ್ಚುಲಿ? ಕೌಸ್ತುಭ ಮಣಿ ಆಗುವಾಗ ಎಲ್ಲರೂ ನಿಮ್ಮನ್ನು ನೋಡ್ತಾರ, ಕೌಸ್ತುಭ ಮಣಿಯನ್ನು ನೋಡ್ತಾರ? ಕೌಸ್ತುಭ ಮಣಿಯನ್ನು ನೋಡ್ತಾರೆ. ಕೌಸ್ತುಭ ಮಣಿಯನ್ನು ನೋಡ್ತಾರೆ. ಎಸ್, ಒಪ್ತಿರಲ್ಲ ಎಲ್ಲರೂ? ಇದ್ರ ಅರ್ಥ ಎಂತ ಅಂದ್ರೆ, ನೀವು ಚಂದ ಅಲ್ಲ, ಕೌಸ್ತುಭ ಮಣಿ ತುಂಬಾ ಚಂದ ನಿಮಗಿಂತ. ಎಂತ ಅದು ಶೈನಿಂಗ್ ಹೊಡಿತಾ ಉಂಟು, ಅಟ್ರಾಕ್ಟ್ ಆಗ್ತಾ ಉಂಟು. ಸರಿ ಅಲ್ವಾ? ಹೌದು ಎಸ್. ಹೌದು ಪ್ರಭುಜಿ. ಇಲ್ಲಿ ಉಲ್ಟಾ. ಇಲ್ಲಿ ಅಂತ ಅಂದ್ರೆ, ಇಲ್ಲಿ ನೋಡಿ, ಇಲ್ಲಿ ಹೇಗೆ ಅಂದ್ರೆ ಪ್ರಭುಪಾದ ಹೇಳುವಂಥದ್ದು, ಭಗವಂತನ ಕಂಠ ಸೌಂದರ್ಯ ಕೌಸ್ತುಭ ಮಣಿಯ ಸೌಂದರ್ಯವನ್ನು ಹೆಚ್ಚಿಸುವ ಹೊರತು ಮಣಿಯು ಕಂಠ ಸೌಂದರ್ಯವನ್ನೆಲ್ಲವೆಂದು ಇಲ್ಲಿ ಹೇಳಲಾಗಿದೆ. ಹಾಗಾಗಿ ಅದರ ಇದು ಜಾಸ್ತಿ ಆಗುದಂತೆ. ಹಾಗಾಗಿ ಎಲ್ಲವೂ ಭಗವಂತನ ಸೇವೆಗೆ ಯೂಸ್ ಆಗ್ಬೇಕು, ಆಗ ಅದು ಎಂತ ಸ್ಯಾಂಕ್ಟಿಫೈ ಆಗ್ತದೆ.
ಎಲ್ಲವೂ ಯಾವುದೇ ಈಗ ಜಾತ್ರೆಗೆಲ್ಲ ನಾವು ಭಗವಂತನಿಗೆ ತುಂಬಾ ಬಂಗಾರ ಎಲ್ಲ ಆಗ್ತದೆ. ಯಾಕೆಂದ್ರೆ ಇರುವಂಥದ್ದು ಭಗವಂತನ ಪ್ಲೆಜರಿಗೆ. ಎಲ್ಲವೂ ವಾಟ್ ಎವರ್ ಈಸ್ ದೇರ್, ಪ್ರಭುಪಾದ ಹೇಳುವಂಥದ್ದು, ವಾಟ್ ಎವರ್ ಈಸ್ ದೇರ್, ಇಫ್ ದ್ಯಾಟ್ ಹ್ಯಾಸ್ ಟು ಬಿ ಸ್ಯಾಂಕ್ಟಿಫೈಡ್ ಮೀನ್ಸ್ you have to use for Krishna's pleasure, Krishna's service. Then only it will be sanctified, or else no. ಹಾಗೆ ಮಣಿಯು ಭಗವಂತನ ಕಂಠದಲ್ಲಿ ಇರುವುದರಿಂದ ಅದು ಹೆಚ್ಚು ಶೋಭೆಯಿಂದ ಕೂಡಿದೆ. ಈಗ ಮಣಿಯನ್ನು ಕಂಠದಿಂದ ತೆಗೆದ ಕೂಡಲೇ ಇಲ್ಲ, ಅದಕ್ಕೆ ವ್ಯಾಲ್ಯೂ ಇಲ್ಲ. ಭಗವಂತನ ಕಂಠದಲ್ಲಿರುವಾಗ ವಾ, ಇಟ್ ಗೆಟ್ ಸೋ ಮಚ್ ಆಫ್ ವ್ಯಾಲ್ಯೂ. ಹಾಗೆ ಈಗ ನಮ್ಮ ಹತ್ರ ಲಕ್ಷ್ಮಿ ಉಂಟು. ಲಕ್ಷ್ಮಿ ಅಂದ್ರೆ ಈ ಸೋಕಾಲ್ಡ್ ಮನಿ. ಈಗಲ್ಲ ನಮ್ಮ ಹತ್ರ ಎಷ್ಟೇ ಇರ್ಬೋದು ಲಕ್ಷ್ಮಿ, ಅನ್ಲೆಸ್ ಅಂಡ್ ಅಂಟಿಲ್ ವಿ ಆರ್ ನಾಟ್ ಯೂಸಿಂಗ್ ಫಾರ್ ಕೃಷ್ಣ ಸರ್ವಿಸ್, ದ್ಯಾಟ್ ಈಸ್ ಎಂತ ಹೇಳುವಂಥದ್ದು, ಇಟ್ ಇಸ್ ಲೈಕ್ ಎ ಗಾರ್ಬೇಜ್, ಇಟ್ ಇಸ್ ಲೈಕ್ ಎ ಪೇಪರ್. ಯು ಮೇ ಗೆಟ್ ವ್ಯಾಲ್ಯೂ ಫಾರ್ ದಟ್, ಆದರೆ ಇಟ್ ಈಸ್ ನನ್ ಅದರ್ ದೆನ್ ನಥಿಂಗ್ ಬಟ್ ದೆನ್ ಪೇಪರ್. ಇಫ್ ಇಟ್ ಈಸ್ ಯೂಸ್ ಫಾರ್ ಕೃಷ್ಣ ಸರ್ವಿಸ್, ದೆನ್ ಓನ್ಲಿ ಇಟ್ ಹ್ಯಾಸ್ ವ್ಯಾಲ್ಯೂ. ಇದು ನಾವು ಇದರಿಂದ ತಿಳಿಬೇಕು. ಹಾಗೆ ನೋಡಿ, ನಾವು ಈಗ ಓದುವಾಗ ಈ ರೀತಿ ಎಲ್ಲ ವಿಚಾರ ನಮಗೆ ಬರಬೇಕು. ಎಷ್ಟು ಜನಕ್ಕೆ ಬರ್ತದೆ ಈ ರೀತಿ ವಿಚಾರ? ಪ್ರಭುಪಾದ ಭಾವಾರ್ಥ ಓದುವಾಗ ಈ ರೀತಿ ವಿಚಾರ ಬರ್ತದೆ ನಮಗೆ. ಈಗ ನಾನು ಒಂದು ಸೆಂಟೆನ್ಸ್ ಓದಿ, ನಾನು ಹೇಳಿದಲ್ಲ, ಒಂದು ಸೆಂಟೆನ್ಸ್ ನಾನು ಸ್ಟಕ್ ಆಗ್ತೇನೆ. ಈ ರೀತಿ ವಿಚಾರ ಬರ್ತದೆ ನಮಗೆ. ಇಲ್ಲ ಪ್ರಭುಜಿ, ಇಲ್ಲ ಪ್ರಭುಜಿ ನಮಗ್ ಬರಲ್ಲ. ಇಲ್ಲ ಪ್ರಭುಜಿ. ಉಳಿದವ್ರು ಯಾರು ಹೇಳ್ತೀರಿ? ಯಾರಿಗೆ ಬರ್ತದೆ ಈ ರೀತಿ ವಿಚಾರ? ಹರೇ ಕೃಷ್ಣ, ಯಾರಿಗಾದ್ರು ಬರ್ತದ ಈ ರೀತಿ ವಿಚಾರ ಓದುವಾಗ? ಇಲ್ಲ ಪ್ರಭುಜಿ, ಓದ್ಬೇಕಾದ್ರೆ ಬರುತ್ತೆ ಪ್ರಭು. ಅಲ್ಲ, ಈ ರೀತಿ ಈಗ ನಾನು ಹೇಳಿದಲ್ಲ, ಎಂತಂದ್ರೆ ಮನಿ ಇಫ್ ಇಟ್ ಇಸ್ ನಾಟ್ ಯೂಸ್ ಫಾರ್ ಕೃಷ್ಣ ಸರ್ವಿಸ್, ದೆನ್ ಇಟ್ ಇಸ್ ನಥಿಂಗ್ ಬಟ್ ಗಾರ್ಬೇಜ್, ಇಟ್ ಇಸ್ ಲೈಕ್ ಎ ಪೇಪರ್. ಈ ರೀತಿ ವಿಚಾರ ಬರ್ತದೆ ಈ ಸೆಂಟೆನ್ಸ್ ಓದುವಾಗ ನಮಗೆ. ಯಾರು ಹೇಳ್ತೀರಿ? ದಯವಿಟ್ಟು ಎಲ್ಲರೂ ಮಾತಾಡ್ಬೋದು. ಹಾಗೆ ಸ್ಟಕ್ ಆಗುವುದಂದ್ರೆ ಹಾಗೆ ಒಂದು ಸೆಂಟೆನ್ಸ್ ಓದುವಾಗ ಸ್ಟಕ್ ಆಗುವುದಂದ್ರೆ ಈ ರೀತಿ. ಯಾರಿಗೆ ಬರ್ತದೆ ವಿಚಾರ? ಕಾನ್ಸಿಯಸ್ ನಲ್ಲಿ ಯಾರು ಜಾಸ್ತಿ ಇರ್ತಾರೋ ಅವ್ರಿಗೆ ಬರುತ್ತೆ ಪ್ರಭುಜಿ. ಹರೇ ಕೃಷ್ಣ. ಭಕ್ತಿಯಲ್ಲಿ ಯಾರು ಇರ್ತಾರೋ ಅಥವಾ ಯಾರು. ಓಕೆ, ಧನ್ಯವಾದ. ಓಕೆ, ಈಗ ಎಂತಂದ್ರೆ ಈ ರೀತಿ ವಿಷಯ ಅಂದ್ರೆ ಎಲ್ಲವೂ ಭಗವಂತನ ಸೇವೆಗೆ ಯೂಸ್ ಆಗ್ಬೇಕು, ಇಲ್ಲದ್ರೆ ಇಲ್ಲ, ಅದಕ್ಕೆ ವ್ಯಾಲ್ಯೂ ಇಲ್ಲ. ನಾವು ವ್ಯಾಲ್ಯೂ ಕೊಡ್ಬೋದು, ಭೌತಿಕವಾಗಿ ನಾವು ವ್ಯಾಲ್ಯೂ ಕೊಡ್ಬೋದು, ಆದ್ರೆ ಯಾವಾಗಲೂ ವ್ಯಾಲ್ಯೂ ಕೊಡುವಂಥದ್ದು ಆಧ್ಯಾತ್ಮಿಕ, ಭೌತಿಕ ಅಲ್ಲ. ಯಾಕೆಂದ್ರೆ ಭೌತಿಕ ಇವತ್ತುಂಟು, ನಾಳೆ ಹೋಗ್ತದೆ. ಹಾಗೆ ಮಣಿಯು ಭಗವಂತನ ಕಂಠದಲ್ಲಿ ಇರುವುದರಿಂದ ಅದು ಹೆಚ್ಚು ಶೋಭೆಯಿಂದ ಕೂಡಿದೆ. ಕೆಲವೊಮ್ಮೆ ಒಂದು ಸೆಂಟೆನ್ಸ್ ಹೋದ ಮೇಲೆ ಪ್ರಭುಪಾದ ಯಾಕೆ ಹೀಗೆ ಹೇಳಿದ್ದಾರೆ, ಎಂತ ಇದು ವಿಷಯ? ಹೀಗೆ ನಾವು ಎಂತಂದ್ರೆ ಅಲ್ಲಿಯೇ ಓ ಮೈ ಗಾಡ್, ಪ್ರಭುಪಾದ ಈ ರೀತಿ ಹೇಳಿದ್ದಾರೆ. ಹಾಗಾಗಿ ಮಾಮೂಲಿ ಅಲ್ಲ ಇದು. ಯಾಕೆ ನಿನ್ನೆ ನಾನು ಓದುವಾಗ ನನಗೆ ಈ ರೀತಿ ಆಯ್ತು, ಅದಕ್ಕೆ ನಾನು ಹೇಳುವಂಥದ್ದು. 3 ಸಲ ಓದಿದೆ ನಾನು. ಮಾಮೂಲಿ ಅಲ್ಲ. ಯಾಕೆ ಪ್ರಭುಪಾದ ಹೀಗೆ ಹೇಳಿದ್ದಾರೆ? ಇದು ಯಾಕೆ? ಇದರ ಅಂದ್ರೆ ಅರ್ಥ ಹೇಗೆ ತಗೊಳ್ಳುವಂಥದ್ದು? ನಾವು ಯಾವ ರೀತಿ ಅರ್ಥ ಬರ್ತದೆ? ಅರ್ಥ ಮಾಡೋದು ಅಂದ್ರೆ ಈ ರೀತಿ, ಅದು ಹೆಚ್ಚು ಶೋಭೆಯಿಂದ ಕೂಡಿದೆ. ಓಕೆ, ಆದ್ದರಿಂದ ಯೋಗಿಯು ಅದನ್ನು ಧ್ಯಾನಿಸಬೇಕೆಂದು ಹೇಳಲಾಗಿದೆ. ಭಗವಂತನ ದಿವ್ಯ ರೂಪವನ್ನು ಮನಸ್ಸಿನಲ್ಲಿ ಧ್ಯಾನಿಸಬಹುದು, ಅಥವಾ ಪ್ರತಿಯೊಬ್ಬನು ಧ್ಯಾನಿಸಲು ಶಕ್ತವಾಗುವಂತೆ ಮಂದಿರದಲ್ಲಿ ವಿಗ್ರಹ ರೂಪದಲ್ಲಿ ಇರಿಸಿ ಅದನ್ನು ಅಲಂಕರಿಸಬಹುದು. ಹಾಗಾಗಿ ನಮ್ಗೆ ಎಂತ ಅಂದ್ರೆ, ನಮ್ಗೆ ಆ ರೀತಿ ಧ್ಯಾನ ಮಾಡಲಿಕ್ಕೆ ನಾವೀಗ ಕ್ವಾಲಿಫೈಡ್ ಆಗಲಿಲ್ಲ. ಅದಕ್ಕೆ ಈಗ ಡಿಟೀಸ್ ಉಂಟು. ಡಿಟೀಸ್ ಅನ್ನು ನೋಡಿ 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 ನಾವು ಭಕ್ತಿ ಮಾಡ್ತಾ 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 ಒಂದು ದಿವಸ ಅಡ್ವಾನ್ಸ್ ಆದ ಮೇಲೆ ಪ್ರಭುಪಾದ ಇರುವಂಥದ್ದು, ಪೂಜಾರಿ is daily is decorating the Lord. He is doing ಎಂತ ಷೋಡಶ ಉಪಚಾರ for the Lord by doing this for so many years. Suppose if he start by at the age of 20 till 80, 60 years if he is doing, and he will be having total impression of the Lord, and at the time of the death he can meditate on the Lord. ಪ್ರಭುಪಾದ ಹೇಳ್ತಾರೆ. ಅಂದ್ರೆ ತುಂಬಾ ವರ್ಷ ಈ ರೀತಿ ಮಾಡಿ 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 ಇದು ಜೋಕ್ ಅಲ್ಲ,
ಅಂತ ಹೇಳುವಂಥದ್ದು. ಸಾಯುವಾಗ ನಮಗೆ ಅದೇ ನೆನಪು ಬರ್ತದೆ, ಬರುವುದಿಲ್ಲ. 101% ಬರುವುದಿಲ್ಲ. ಸೊ ಯು ಹ್ಯಾವ್ ಟು ಪ್ರಾಕ್ಟೀಸ್. ಯು ಹ್ಯಾವ್ ಟು ಪ್ರಾಕ್ಟೀಸ್. ಪ್ರಾಕ್ಟೀಸ್ ಮಾಡಿದ್ರೆ ಬರ್ತದೆ. ಅದು ಎಂತ ದೀರ್ಘಕಾಲದ ಅಭ್ಯಾಸ. ಮಾಡಿ 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 ವಿಗ್ರಹಾರ್ಧನೆ ಮಾಡಿ 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 ಅಭಿಷೇಕ ಷೋಡಶೋಪಚಾರ ಮಾಡಿ ಇದನ್ನು ಮಾಡಿ ಡೈಲಿ ಆರತಿ ಮಾಡಿ 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 ಲಾಸ್ಟ್ಗೆ ಸಾಯುವಾಗ ಬರ್ತದಂತೆ. ಹಾಗಾಗಿ ಇಟ್ ಶುಡ್ ಬಿ ಪ್ರಾಕ್ಟಿಕಲ್. ಅನ್ಲೆಸ್ ಅಂಡ್ ಅಂಟಿಲ್ ವಿ ಪ್ರಾಕ್ಟೀಸ್ ಬರುವುದಿಲ್ಲ. ಖಾಲಿ ಥಿಯರಿಯಲ್ಲಿ ನಮಗೆ ಭಗವಂತನ ಸ್ಮರಣೆ ಬರುವುದಿಲ್ಲ. ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್, ಹಾಳ ಅಂತಲ್ಲ, ಆದರೆ ಯು ಹ್ಯಾವ್ ಟು ಪ್ರಾಕ್ಟೀಸ್. ಅದಕ್ಕೆ ನೋಡಿ, ಈಗ ಒಂದು ಸೆಂಟೆನ್ಸ್ ಎಷ್ಟೆಲ್ಲ ಬರ್ತದೆ ಥಾಟ್. ಇಂಥದ್ದು ಬರ್ಬೇಕು ನಮಗೆ ಓದುವಾಗ. ಒಂದು ಸೆಂಟೆನ್ಸ್ ಓದುವಾಗ ನಮಗೆ ಹೀಗೆ 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 ಹೀಗೆ. ಹಾಗಾಗಿ ಓದುವಂಥದ್ದು ಒಂದು ಸೆಂಟೆನ್ಸ್, ಮತ್ತೆ ಹಾಗೆ ಟೈಮ್ ಜಾಸ್ತಿ ಆಗಿ ಹೋಗುವಂಥದ್ದು. ಈಗ ಓದುವುದಕ್ಕೆ 3 ನಿಮಿಷ ಹಿಡಿತದೆ, 3 ನಿಮಿಷ ಕೂಡ 2 ನಿಮಿಷ. ಯಾಕೆ 25 ನಿಮಿಷ ಈ ಭಾವಾರ್ಥಕ್ಕೆ? ಯಾಕೆ ಪ್ರಭುಗೆ 25 ನಿಮಿಷ ಯಾಕೆ ಹಿಡಿಯುತ್ತೆ? ಯಾಕೆಂದ್ರೆ ನಡುವಲ್ಲಿ ನಾವು ಸ್ಟಕ್ ಆಗ್ತೇವೆ. ಹೀಗೆ ಹೀಗೆ. ಅದು ಮೆಂಟಲ್ ಸ್ಪೆಕ್ಯುಲೇಷನ್ ಆಗಬಾರ್ದು. ಈಗ ನಾವು ಕೂಡ ಯೋಚನೆ ಮಾಡಿ ಅದು ಹೀಗೆ ಹೀಗೆ ಇಲ್ಲ, ಅದು ಮೆಂಟಲ್ ಸ್ಪೆಕ್ಯುಲೇಷನ್ ಆಗಬಾರ್ದು. ಭಗವಂತ ಒಳಗಿಂದ ಈ ವಿಲ್ ರಿವೀಲ್. ಎಸ್, ತಿಳಿಯುತ್ತೆ ಎಲ್ಲರಿಗೂ. ಎಸ್, ನೋಡಿ ಇದು ಹೇಗೆ ಅಂದ್ರೆ ನಾವು ಒಂದು ಲೈನ್ ಓದಿ ಅದು ಹೀಗೆ 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 ಇಲ್ಲ, ಅದು ಮೆಂಟಲ್ ಸ್ಪೆಕ್ಯುಲೇಷನ್. ಎಲ್ಲರಿಗೂ ತಿಳಿಯುತ್ತಾ? ಹರೇ ಕೃಷ್ಣ. ಎಸ್, ಹರೇ ಕೃಷ್ಣ. ಎಲ್ಲರಿಗೂ ತಿಳಿಯುತ್ತಾ ಮೆಂಟಲ್ ಸ್ಪೆಕ್ಯುಲೇಷನ್ ಅಂದ್ರೆ ಎಂತ? ನಾವು ಒಂದು ಲೈನ್ ಓದಿದ ಮೇಲೆ ಈಗ ಈ ರೀತಿ ಇರುವಂತದ್ದು, ಅದು ಹೇಗೆ ಗೊತ್ತಾಯ್ತು ಎಲ್ಲರಿಗೂ? ಗೊತ್ತಾಯ್ತು ಪ್ರಭುಜಿ. ಎಸ್, ಹಾಗೆ ತುಂಬಾ ವ್ಯತ್ಯಾಸ ಉಂಟು. ಮೆಂಟಲ್ ಸ್ಪೆಕ್ಯುಲೇಷನ್ ಹೂವಾ ನಮ್ಗೆ ಹೇಗೆ ಯೋಚನೆ ಆಗ್ತಾ ಇದು ಲೈನ್ ಹೀಗೆ ಹೀಗೆ, ಹಾಗೆ ಅಲ್ಲ. ಕೃಷ್ಣ ವಿಲ್ ರಿವೀಲ್ ವಿದಿನ್ ದಿ ಹಾರ್ಟ್. ಅದಕ್ಕೆ 2 ಶ್ಲೋಕ ಉಂಟು ರಿವೀಲ್ ಮಾಡೋದಕ್ಕೆ. ಯಾವುದು? 10.10 ಮತ್ತೆ 10.11. ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತ ಏನ ಮಾಂ ಉಪಯಾಂತಿದೆ. ಮತ್ತೆ ತೇಷಾಂ ಯವಾನುಕಂಪಾರ್ಧಂ ಅಹಂ ಅಜ್ಞಾಮಿ ಜಂ ತಮಃ ನಾಶಾಮಿ ಆತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತ. ಇದು 2 ಶ್ಲೋಕ. ಒನ್ ಈಸ್ ಫಾರ್ ಎಜುಕೇಟೆಡ್, ಒನ್ ಈಸ್ ಫಾರ್ ಅನ್ಎಜುಕೇಟೆಡ್. ಇಬ್ಬರಿಗೂ ಕೂಡ ಭಗವಂತ ಒಳಗಿಂದ ರಿವೀಲ್ ಮಾಡ್ತಾನೆ. ಓಕೆ, ಅಲಂಕರಿಸಬಹುದು. ಓಕೆ, ಹಾಗಾಗಿ ನಾವೀಗ ಮೆಡಿಟೇಷನ್ ಎಂತ ಇಲ್ಲ. ಪ್ರಭುಪಾದ ಹೇಳುವಂಥದ್ದು ಡಿಟೀಸ್ ಆರ್ ದೇರ್. ಯು ಡೆಕೋರೇಟ್, ಯು ಡೂ ಷೋಡಶೋಪಚಾರ, ಯು ಡೂ ಎವ್ರಿಥಿಂಗ್. ದೆನ್ ಒನ್ ಫೈನ್ ಡೇ ಯು ವಿಲ್ ಗೆಟ್ ಸ್ಮರಣ. ವೆನ್ ದ ಟೈಮ್ ಆಫ್ ಡೆತ್ ಯು ವಿಲ್ ಗೆಟ್ ಸ್ಮರಣ. ಎಸ್, ಅಲಂಕರಿಸಬಹುದು. ಅದನ್ನು ಭಗವಂತನು ಧ್ಯಾನ ಮಾಡುವಷ್ಟು ಉನ್ನತಿಯನ್ನು ಅಷ್ಟಾಗಿ ಪಡೆದವರಿಗೆ ಮಂದಿರ ಪೂಜೆ ಉದ್ದೇಶವಾಗಿದೆ ನೋಡಿ. ಹಾಗಾಗಿ ಅಡ್ವಾನ್ಸ್ ಡಿವೋಟಿ, ಈಗ ಮಾಧವೇಂದ್ರ ಪುರಿ ಈ ಕುಡ್ ಮೆಡಿಟೇಟ್ ಆನ್ ಗೋಪಾಲ. ಅವರಿಗೆ ಇಲ್ಲ ಇದು ಯಾವುದು, ನಮ್ಮ ಪಂಚರಾತ್ರ ವಿಧಿ ಅವರಿಗೆ ಬೇಡ. ಬಟ್ ಫಾರ್ ಅಸ್ ಪಂಚರಾತ್ರ ವಿಧಿ ಇಸ್ ದೇರ್. ಯಾಕೆ ನಾವು ಅಷ್ಟೇ ಅಡ್ವಾನ್ಸ್ ಆಗಲಿಲ್ಲ. ಧ್ಯಾನ ಮಾಡುವಷ್ಟು ಉನ್ನತಿಯನ್ನು ಸರಿಯಾಗಿ ನಾವು ಅರ್ಥ ಮಾಡಬೇಕು. ಸೆಂಟೆನ್ಸ್ ಅನ್ನು ಉನ್ನತಿ ಅಷ್ಟಾಗಿ ಪಡೆಯದಿರುವವರಿಗೆ ನೋಡಿ, ಪಡೆಯದಿರುವವರಿಗೆ. ಉನ್ನತಿ ಪಡೆದವರಿಗೆ ಬೇಡ, ಎಕ್ಸಾಲ್ಟೆಡ್ ಅವರು. ಓಕೆ, ಮಂದಿರ ಪೂಜೆ ಉದ್ದಿಷ್ಟವಾಗಿದೆ. ಮಂದಿರಕ್ಕೆ ಸತತವಾಗಿ ಹೋಗುವುದು ಮತ್ತು ನೇರವಾಗಿ ಭಗವಂತನ ದಿವ್ಯ ದರ್ಶನ ಪಡೆಯುವುದು, ಇವೆರಡರಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ಹಾಗಾಗಿ ನಾವು ಈ ರೀತಿ ಮಾಡಬೇಕು. ಅವು ಸಮಾನ ಮಹತ್ವವುಳ್ಳ ಯೋಗಿಯು ಅನುಕೂಲ ಸ್ಥಿತಿ ಅಂದರೆ ಅವನು ಯಾವುದೇ ಏಕಾಂತ ಸ್ಥಳದಲ್ಲಿ ಕುಳಿತು ಭಗವದ್ ರೂಪವನ್ನು ಧ್ಯಾನಿಸಬಹುದು. ಆದರೆ ಅಷ್ಟು ಮುಂದುವರಿಯದವನು ಮಂದಿರಕ್ಕೆ ಹೋಗಬೇಕು. ನೋಡಿ, ನಾವೆಲ್ಲ ಮುಂದುವರಿಯದವ ಅಲ್ಲಿ ಕೂತ್ಕೊಂಡೆ ಧ್ಯಾನ ಮಾಡ್ಬೋದು. ನಾವು ಅಷ್ಟು ಮುಂದುವರಿಯಿಲ್ಲ, ಅದಕ್ಕೆ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಂತೆ. ಶ್ರವಣ ದರ್ಶನ ಅಥವಾ ಧ್ಯಾನದ ಉದ್ದೇಶವು ಭಗವಂತನ ದಿವ್ಯ ರೂಪ ದರ್ಶನವಾಗಿರುತ್ತದೆ. ಯಾವುದೇ ಮಾಡಿ ಶ್ರವಣ ದರ್ಶನ, ಧ್ಯಾನ ಇದೆಲ್ಲ ಭಗವಂತ ದರ್ಶನ ಮಾಡುವಂಥದ್ದು. ಶೂನ್ಯತೆ ಅಥವಾ ನಿರಾಕಾರತೆ ಪ್ರಶ್ನೆ ಇಲ್ಲ. ಹಾಗೆ ಮಾಯಾವಾದಿಗಳು, ನಿರಾಕಾರವಾದಿಗಳು ಅನ್ನುವಂಥದ್ದು ಎಂತ ಶೂನ್ಯತೆ ಅಲ್ಲ. ಭಗವಂತನು ತನ್ನ ದಿವ್ಯಾನಂದದ ಪ್ರಸಾದವನ್ನು ಮಂದಿರವನ್ನು ಸಂದರ್ಶಿಸುವವನಿಗೆ, ಧ್ಯಾನ ಮಾಡುವ ಯೋಗಿಗೆ ಅಥವಾ ಶ್ರೀಮದ್ ಭಾಗವತ ಅಥವಾ ಭಗವದ್ಗೀತೆ ಅಂತ ಶಾಸ್ತ್ರಗಳನ್ನು ಭಗವದ್ ರೂಪವನ್ನು ಕುರಿತು ಶ್ರವಣ ಮಾಡುವವನಿಗೆ ದಯಪಾಲಿಸಬಹುದು. ಎಸ್, ದಿವ್ಯಾನಂದದ ಪ್ರಸಾದವನ್ನು ಮಂದಿರಕ್ಕೆ ಸಂದರ್ಶಿಸುವವನು ನೋಡಿ, ಯಾರು ಹೋಗ್ತಾನೆ ಅವರಿಗೆ ಸಿಗ್ತದಂತೆ. ಮತ್ತೆ ಶ್ರೀಮದ್ ಭಾಗವತ ಮತ್ತು ಭಗವದ್ಗೀತೆ ಅಂತ ಇದರಿಂದ ಸಿಗ್ತದೆ. ಓಕೆ, ಭಗವತ್ ಸೇವಾ ಆಚರಣೆಯು ನವವಿಧವಾಗಿದೆ. ಅವುಗಳಲ್ಲಿ ಸ್ಮರಣಂ ಎಂದರೆ ಧ್ಯಾನ ಅಂದರೆ ಸ್ಮರಣಂ. ಈಗ ಪ್ರಭುಪಾದ ಅಂತ ಹೇಳೋದು ನಮಗೆ, ಯೋಗಿಗಳು ಸ್ಮರಣೆ ಪ್ರಕ್ರಿಯೆ ಲಾಭ ಪಡೆಯುತ್ತಾರೆ ಯಾದರೆ ಭಕ್ತಿ ಯೋಗಿಗಳು ಅಂತ ಶ್ರವಣ ಮತ್ತು ಕೀರ್ತನ.
ಹಾಗೆ ನಾವು ಕೇಳಬೇಕು, ಮತ್ತೆ ಎಂತ ಮಾಡಬೇಕು, ನಾವು ಹೇಳಬೇಕು. ಶ್ರವಣ ಮತ್ತು ಕೀರ್ತನ ನಮಗೆ, ಹಾಗಾಗಿ ಸ್ಮರಣೆ, ಶ್ರವಣ ಮತ್ತು ಕೀರ್ತನದಲ್ಲಿ ನಾವು ಎಕ್ಸ್ಪರ್ಟ್ ಆದ್ಮೇಲೆ ಮತ್ತೆ ನಾವು ಸ್ಮರಣೆ ಮಾಡ್ಬೋದು, ಇಲ್ಲದ ಮಾಡ್ಲಿಕ್ಕೆ ಆಗೋದಿಲ್ಲ. ಎಸ್, ಹರೇ ಕೃಷ್ಣ. ಹರೇ ಕೃಷ್ಣ. ವಂಶಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್ ಜೈ. ಹರೇ ಕೃಷ್ಣ. ಧನ್ಯವಾದಗಳು.